ಇದನ್ನ ನಾವು ಈ ಬೆಳ್ಳುಳ್ಳಿನ ಯಾವ ಥರ ಗುದ್ಕೊಳ್ಳೋದು ಅಂತಂದರೆ ನೋಡಿ, ತುಂಬ ಸ್ಮ್ಯಾಶ್ ಕೂಡ ಆಗಬಾರ್ದು. ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಇವಾಗಲೇ ಆಯಿಲಲ್ಲಿ ಫ್ರೈ ಮಾಡ್ತಾ ಇರಬೇಕಿದ್ರೆ ಈ ಥರ ಕಲರ್ ಬರುತ್ತಲ್ವಾ, ಇಷ್ಟು ಸಾಕು. ಈ ವಿಶೇಷವಾಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಒಂದು ತುಂಬಾ ಚೆನ್ನಾಗಿರುವಂತಹ ಬೆಳ್ಳುಳ್ಳಿ ರಸಮನ್ನು ರುಚಿಯಾಗಿ ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಇನ್ನೊಂದು ಏನು ಅಂತಂದರೆ, ಈ ಮಳೆ ಟೈಮಲ್ಲಿ ಇದೆಯಲ್ವಾ, ಈ ರಸಮ್ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು. ದೇಹನ ಬೆಚ್ಚಗಿಡುತ್ತೆ. ಶೀತ ಕಫ ಕೆಮ್ಮು ಅಂತ ಇರುತ್ತಲ್ವ, ಆವಾಗ ಇದನ್ನ ನೀವು ಮಾಡಿಕೊಂಡು 1 ಲೋಟದಷ್ಟು ಕುಡಿದ್ರೆ ನಿಮಗೆ ಎಷ್ಟೋ ರಿಲೀಫ್ ಸಿಗುತ್ತೆ. ನಾನಂತೂ 10ರಿಂದ 12 ಎಸಳು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತಗೊಂಡು ಇಟ್ಕೊಂಡಿದ್ದೇನೆ. ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಾದ ನಂತರ ನಾವು ಏನು ಮಾಡಬೇಕು ಅಂತಂದರೆ, ಒಂದು ಕುಟ್ಟಾನಿಗೆ ಹಾಕಿಬಿಟ್ಟು ಅದನ್ನ ಜಜ್ಕೋಬೇಕು, ಅಂದರೆ ಗುದ್ಕೋಬೇಕು. ತುಂಬ ಪುಡಿ ಮಾಡೋದು ಬೇಡ, ಈ ಥರ ತರಿ ಇರಬೇಕು ನೋಡಿ. ಇಷ್ಟು ನಾವಿದನ್ನ ನೀಟಾಗಿ ಗುದ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ನೀವು ರುಬ್ಬೋದಕ್ಕೆಲ್ಲ ಹೋಗಬೇಡಿ, ಯಾಕಂತಂದರೆ ಆ ಫ್ಲೇವರ್ ಹೊರಟೋಗುತ್ತೆ. ನಾವು ಕುಟ್ಟಣಿಯಲ್ಲೇ ನಾವು ಕುಟ್ಟಿ ಇದನ್ನ ಈ ಥರ ಪುಡಿ ಮಾಡಿಕೊಂಡು ಒಂದು ಬೌಲಿಗೆ ಹಾಕಿಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಸಖತ್ ನಿಮಗೆ ಆ ಫ್ರೆಶ್ ಬೆಳ್ಳುಳ್ಳಿ ಆದರೆ ಆ ಘಾಟು ಇದೆಯಲ್ವ, ತುಂಬ ಖುಷಿ ಆಗುತ್ತೆ. ಇವಾಗ ಇದಕ್ಕೊಂದು ರಸಂ ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ. ಅಂದರೆ ಇದೊಂಚೂರು ಮಸಾಲ ಟೈಪ್. ಇದಕ್ಕೇನು ಅಂತಂದರೆ 1-2 ಹಸಿಮೆಣಸಿನ್ಕಾಯಿ, ಇದು ಕೂಡ ಫ್ರೆಶ್ ಆಗಿರುವಂಥದ್ದು. ಎಲ್ಲದನ್ನು ಗುದ್ಬಿಟ್ಟು ಮಾಡುವಂಥದ್ದು. ಮಿಕ್ಸಿಯಲ್ಲಿ ರುಬ್ಬಿಟ್ಟು ಯಾವುದನ್ನು ಹಾಕಬೇಡಿ. 1-2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಅದು ಕೂಡ ಚೆನ್ನಾಗಿರೋದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಒಂದು ಸ್ವಲ್ಪ ಕರಿ ಲೀವ್ಸನ್ನು ಏನು ಮಾಡಬೇಕು ಅಂತಂದರೆ ಕೈಯಿಂದ ಕಟ್ ಮಾಡ್ಕೊಂಡು ಈ ಥರ ಹಾಕ್ಕೊಳ್ಳಿ. ಇವಾಗ ಇದನ್ನು ಕೂಡ ಅಷ್ಟೇ ನಾವು ಒಂದು ಸ್ವಲ್ಪ ಕುಟ್ಟಾಣಿಯಲ್ಲಿ ಗುದ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ನೀವು ಇದನ್ನ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಪುಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮಿಕ್ಸಿಗೆ ಒಂದ್ಸರಿ ಹಾಕಿದ್ವಿ ಅಂತಂದರೆ ಆ ಫ್ಲೇವರ್ ಇದೆಯಲ್ವ ಅದು ಹೊರಟೋಗುತ್ತೆ. ಇದು ಕೂಡ ಅಷ್ಟೇ ನಾವು ತರಿಯಾಗಿ ಗುದ್ದಿ ಪುಡಿ ಮಾಡ್ಕೋಬೇಕು. ತುಂಬ ನುಣ್ಣಗೆ ಕೂಡ ಅಲ್ಲ, ಹಾಗಂತ ತುಂಬ ತರಿ ಕೂಡ ಅಲ್ಲ. ನೋಡಿ ಇಷ್ಟು ಈ ಹದಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನನ್ನ ಮಾತನ್ನು ನಂಬಿ ಈ ಬೆಳ್ಳುಳ್ಳಿ ಗುದ್ದುವಾಗ ಹಾಗೆಯೇ ಈ ಮಸಾಲೆನ ರೆಡಿ ಮಾಡ್ಕೊಳ್ಳುವಾಗ ನಿಮಗೆ ಎಂಥ ಫ್ಲೇವರ್ ಬರ್ತಾಯಿದೆ ಅಂತಂದರೆ ಆವಾಗಲೇ ರಸಮ್ ಮಾಡಿ ಕುಡಿಬೇಕು ಅಂತ ಅನಿಸುತ್ತೆ. ಅಷ್ಟು ಸೂಪರ್ ಇರುತ್ತೆ. ಈ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಾಳು ಮೆಣಸಿನ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನಾವು ನೀರನ್ನು ಹಾಕೋಬೇಕು ರಸಮನ್ನು ರೆಡಿ ಮಾಡ್ಕೊಳ್ಳೋಕ್ಕೆ. ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ. ಇಲ್ಲ ನಿಮ್ಮ ಮನೆಯಲ್ಲಿ ಹುಣಸೆ ಹಣ್ಣಿನ ಜ್ಯೂಸ್ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಈ ಹುಣಸೆ ಹಣ್ಣು ಮತ್ತು ಒಂದು ಸ್ವಲ್ಪ 1 ಟೊಮೆಟೊ ಹಾಕೋಬಹುದು. 1 ಅಥವಾ 2 ಟೊಮೆಟೊ ಹಾಕ್ಕೊಳ್ಳಿ. ನಾಟಿ ಟೊಮೆಟೊ ಆದರೆ ದೊಡ್ಡದಿದ್ರೆ 1 ಸಾಕು, ಇಲ್ಲದಿದ್ದರೆ 1-2 ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕಿವುಚ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ ನೀವು ರುಬ್ಬಿ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಕೈಯಿಂದನೇ ನೀಟಾಗಿ ಈ ಥರ ಕಿವುಚ್ಕೊಂಡು ಆ ಟೊಮೆಟೊ ಹಣ್ಣಿನ ರಸ, ಹುಣಸೆ ಹಣ್ಣಿನ ರಸ, ಹಾಗೆಯೇ ಈ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಇದೆಯಲ್ವ, ರಸ ಇದೆಯಲ್ವ, ಅದೆಲ್ಲದನ್ನು ನಾವು ತೆಗೆದು ಬಿಡಬೇಕು. ಇದು ಕೂಡ ಅಷ್ಟೇ ನಿಮಗೆ ಒಳ್ಳೆ ಘಮ ಅಂತ ಫ್ಲೇವರ್ ಬರ್ತಾ ಇರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಾವು ಅದನ್ನ ಕಿವುಚ್ಕೊತೀವಲ್ವ, ಸಖತ್ ಫ್ಲೇವರ್ ಇರುತ್ತೆ. ಈಗ ಈ ರಸಮ್ಗೆ ರಸ ರೆಡಿ ಆಗಿದೆ. ಇದಕ್ಕೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಟೊಮೆಟೊ ಎಲ್ಲ ಜಾಸ್ತಿ ಹಾಕಿದರೆ. ಅಥವಾ ನಾನು 3 ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೇನೆ. 1 ಟೈಮಿಗೆ ನಾನು ರಸಮನ್ನು ಮಾಡ್ತಾ ಇರುವಂಥದ್ದು. ಮೊದಲಿಗೆ ಒಂದು ಬಾಣಲೆನ ರೆಡಿ ಮಾಡ್ಕೊಳ್ಳಿ. ಸ್ಟವ್ ಮೇಲೆ ಇಟ್ಬಿಟ್ಟು ಚೂರು ಬಿಸಿ ಮಾಡ್ಕೊಳ್ಳಿ. ಇವಾಗ ನಾವು ಈ ಬೆಳ್ಳುಳ್ಳಿ ಇರುತ್ತಲ್ವ, ಅದನ್ನ ಹುರಿಯೋದಿರುತ್ತೆ. ಅದಕ್ಕೆ 1 ಅಥವಾ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ನಾವಿದನ್ನ ಫ್ರೈ ಮಾಡಬೇಕು, ಹುರಿದ್ಕೋಬೇಕು. 1-2 ಒಣಮೆಣಸನ್ನು ಬೇಕಾದರೂ ಸೇರಿಸ್ಕೋಬಹುದು. ಮೀಡಿಯಮ್ ಉರಿ ಇಟ್ಕೊಂಡು ನೀಟಾಗಿ ಹುರಿದ್ಕೊಳ್ಳಿ. ಈ ಬೆಳ್ಳುಳ್ಳಿದು ಅಂದರೆ ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ನಾವು ಹುರಿತೀವೋ ಅಷ್ಟು ಸೂಪರಾಗಿ ರಸಮ್ ರೆಡಿ ಆಗುತ್ತೆ. ಬೆಳ್ಳುಳ್ಳಿ ಯಾವ ಹದಕ್ಕೆ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಅದು ಗೋಲ್ಡನ್ ಕಲರ್ಗೆ ಟರ್ನ್ ಆಗಬೇಕು. ಹಸಿ ಇರಬಾರ್ದು. ಮೀಡಿಯಮ್ ಉರಿಯನ್ನೇ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡ್ತಾ ಹೋಗ್ಬೋದು. ಬೆಳ್ಳುಳ್ಳಿ ನಮಗೆ ಈ ಥರ ಹುರಿತಾ ಇರುವಾಗಲೇ ಒಳ್ಳೆ ಫ್ಲೇವರ್ ಬರುತ್ತೆ, ಬಾಯಲ್ಲಿ ನೀರು ಬರುತ್ತೆ, ಸಖತ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ತಿನ್ನೋದವರಿಗೆ ಈ ರಸಮ್ ಆಗಲ್ಲ. ಇದು ಬೆಳ್ಳುಳ್ಳಿಯಿಂದನೇ ಮಾಡುವಂತಹ ರಸಮ್. ನಾನು ತೋರಿಸ್ತಾ ಇದ್ದೀನಲ್ವಾ ನೋಡಿ, ಈ ಹದಕ್ಕೆ
ಒಂದು ಸ್ವಲ್ಪ ಅದು ಕ್ರಿಸ್ಪಿ ಆಗಬೇಕು, ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ. ಇವಾಗ ನಾವು ಇದಕ್ಕೆ ರೆಡಿ ಮಾಡಿಟ್ಟಿರುವಂಥ ರಸನ ಸೇರಿಸ್ಕೋಬೋದು. ಟೊಮೆಟೊ ಮತ್ತು ಹುಣಸೆಹಣ್ಣನ್ನೆಲ್ಲ ಹಾಕಿಬಿಟ್ಟು ರಸ ರೆಡಿ ಮಾಡಿಟ್ಟಿದ್ವಲ್ವ ಅದನ್ನ ಸೇರಿಸ್ಕೋಬೇಕು. ಹಾಗೆಯೇ ಇದಕ್ಕೆ ರೆಡಿ ಮಾಡಿಟ್ಟಿರುವಂಥ ರಸಂ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ. ಬೇಕಿದ್ರೆ ಅಂದರೆ ನಿಮಗೆ ಕೋಲ್ಡು ಶೀತ ಎಲ್ಲ ಆಗಿದ್ದರೆ, ಅಂದರೆ ಶೀತ ಕೆಮ್ಮು ಎಲ್ಲ ಇದ್ದರೆ ಚಿಟಿಕೆಯಷ್ಟು ಅರಿಶಿನ ಹಾಕ್ಬೋದು. ಅರಿಶಿನ ಜಾಸ್ತಿ ಹಾಕಿದರೆ ರಸಂ ಫ್ಲೇವರ್ ಹೊರಟೋಗುತ್ತೆ. ಸ್ವಲ್ಪನೇ ಸ್ವಲ್ಪ ಅರಿಶಿನ ಹಾಕೋದಕ್ಕೆ ಕೂಡ ಮಾಡ್ಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನು ಅರಿಶಿನ ಯಾಕೆ ಹಾಕಿದ್ದೇನೆ ಅಂತ ನನಗೊಂದು ಸ್ವಲ್ಪ ಗಂಟಲು ಕಟ್ಕೊಂಡಿದೆ, ಕುಡಿಲಿಕ್ಕೋಸ್ಕರ ಮಾಡ್ತಾ ಇದ್ದೇನೆ ಶೀತಕ್ಕೆ, ಅದಕ್ಕೋಸ್ಕರ ಹಾಕೊತಾ ಇದ್ದೇನೆ. ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳಿ. ಚಿಕ್ಕ ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ, ನನಗೊಂಚೂರು ಸ್ವೀಟ್ ಫ್ಲೇವರ್ ಇಷ್ಟ. ನೀವು ಬೆಳ್ಳುಳ್ಳಿ ಖಂಡಿತವಾಗ್ಲೂ ಬೆಲ್ಲ ಖಂಡಿತವಾಗ್ಲೂ ಆಪ್ಷನಲ್, ಬೆಲ್ಲನ ಸ್ಕಿಪ್ ಮಾಡ್ಬೋದು. ಸ್ವೀಟ್ ಬೇಕು ಅಂತಿದ್ರೆ ಮಾತ್ರ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಇವಾಗ ಇದನ್ನ ಕುದಿಸ್ಕೊಳ್ಳಿ. ಕುದಿಸುವಾಗ ಕೂಡ ಒಂದು ಟಿಪ್ಸನ್ನು ನಾನು ಹೇಳ್ತೇನೆ, ಅದೇನು ಅಂತಂದರೆ ಯಾವಾಗಲೂ ಅಷ್ಟೇ ರಸಮನ್ನು 1 ರೌಂಡ್ ಅಷ್ಟೇ ಕುದಿಸ್ಬೇಕು. ರಸಮನ್ನು ತುಂಬ ನಾವು ಕುದಿಸುವಂಗೆ ಇಲ್ಲ. ರಸಮನ್ನು ನೀವು ಜಾಸ್ತಿ ಕುದಿಸಿದಷ್ಟು ಆ ಹಸಿ ಫ್ಲೇವರ್ ಹೋಗಿ ಇದೆಯಲ್ವ, ರಸಮನ್ನ ಫ್ಲೇವರ್ ಕಂಪ್ಲೀಟಾಗಿ ಹೊರಟೋಗುತ್ತೆ. 1 ರೌಂಡ್ ಕುದಿದ್ರೆ ಸಾಕು. ಸ್ವಲ್ಪ ಹಸಿ ಫ್ಲೇವರ್ ಇರುವಾಗಲೇ ರಸಮನ್ನು ನಾವು ಬಂದ್ ಮಾಡಿ ಕೆಳಗಡೆ ಇಳಿಸಬೇಕು. ಯಾಕಂತಂದರೆ ಹಸಿ ಫ್ಲೇವರ್ ಇದ್ರೇ ರಸಮ್ ಸಖತ್ ರುಚಿಯಾಗಿ ಬರೋದು. ಚೆನ್ನಾಗಿ ರಸಮ್ ರೆಡಿ ಆಗಿದೆ. ನಾವಿದಕ್ಕೆ ಮತ್ತೆ ಒಗ್ಗರಣೆ ಹಾಕುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಆಲ್ರೆಡಿ ಬೆಳ್ಳುಳ್ಳಿನ ನಾವು ಹುರಿದುಕೊಂಡು ರೆಡಿ ಮಾಡಿದ್ವಿ. ಬೇಕಿದ್ರೆ ನಿಮಗೆ ಖಂಡಿತವಾಗ್ಲೂ ಆಪ್ಷನಲ್, ನೀವು ಸಾಸಿವೆ ಎಲ್ಲ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಅಥವಾ ಹಿಂಗೆ ಹಾಕಿಬಿಟ್ಟು ಒಗ್ಗರಣೆ ಹಾಕ್ಬೋದು. ಅದು ನಿಮ್ಮ ಚಾಯ್ಸ್. ನಾನು ಇದಕ್ಕೆ ಮತ್ತೆ ಒಗ್ಗರಣೆ ಹಾಕ್ತಾ ಇಲ್ಲ, ಆವಾಗ ಮಾಡಿರೋದಷ್ಟೇ. ಇಷ್ಟೇ ನೋಡಿ, ರುಚಿಯಾಗಿರುವಂಥ ತುಂಬಾ ಆರೋಗ್ಯಕರವಾಗಿರುವಂತಹ ಬೆಳ್ಳುಳ್ಳಿ ರಸಮ್ ರೆಡಿಯಾಗಿದೆ. ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ಅನ್ನದ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.